ಎಲ್ಲರಿಗೂ ನಮಸ್ತೆ. ನಾನು ಆರ್ ನವೀನ್ ಕುಮಾರ್ ಅಂತ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ. ಏನು ಇವತ್ತು ತುಮಕೂರಿನಲ್ಲಿ ನಮ್ಮ ತುಮಕೂರು ಸುದ್ದಿ ಮಾಧ್ಯಮ 1 ವರ್ಷ ಪೂರೈಸಿದೆ. ಈ 1 ವರ್ಷದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಪತ್ರಿಕೋದ್ಯಮದ ಎಲ್ಲ ಆಯಾಮಗಳ ಸುದ್ದಿಯನ್ನು ಜನರಿಗೆ ಬಿತ್ತರಿಸಿ, ಜನರ ಒಂದು ಕಷ್ಟ ಸುಖಗಳ ಬಗ್ಗೆ ಜಿಲ್ಲಾಡಳಿತಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚಿವುಟೋದ್ರ ಮುಖಾಂತರ ಅತ್ಯುತ್ತಮವಾಗಿ ಈ ಒಂದು ಸುದ್ದಿ ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಹೀಗೆ ಉತ್ತಮವಾದ ಕೆಲಸ ಮಾಡಿ ಏನಿವತ್ತು 1 ವರ್ಷ 100 ವರ್ಷ ಪ್ರಗತಿ ಕಾಣಲಿ ಹಾಗೂ ರಾಜ್ಯಕ್ಕೆ ನಂಬರ್ 1 ಸುದ್ದಿ ಮಾಧ್ಯಮ ಆಗಲಿ ಅಂತ ನಾನು ಶುಭ ಕೋರ್ತೀನಿ.